ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತೆ ಇನ್ನಿತ ಮಲಸುದಿಲು ತಾನು ದುಂಬುಂತುದು ಜನವರಿ 26 ಕಂಕನಾಡಿ ಗರುಡಿಡ್ದು ಕುದ್ರೋಳಿ ದೇವಸ್ಥಾನಕ್ಕೂ ಗುರುಕ್ಲೇನ ಸ್ತಬ್ಧ ಚಿತ್ರದ ಮೆರವಣಿಗೆ ಬಿ ಜನಾರ್ದನ ಪೂಜಾರಿ ಮುಲ್ಕೀಡ್ದು ಒಡಿಪು ಮುಟ್ಟ ಆಂಬ್ಯುಲೆನ್ಸ್ಗೆ ಸಾದಿ ಬಿಡ್ದು ಕೊರಂದೆ ಒಟ್ರಾಸಿ ವರ್ತನೆ ಕುಡ್ಲದ ಪೊಲೀಸರಿಡ್ದು ಕಾರ್ ಡ್ರೈವರ್ ಮೋನಿಶ್ ಬಂಧನ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನಡು 4ನೇ ಧಾರ್ಮಿಕ ಸಭೆ ಜೋಕ್ಲೆಗೆ ಎಲ್ಯ ಪ್ರಾಯಡೆ ಸಂಸ್ಕಾರ ಕೊರ್ಜಿಂಡ ನಮ್ಮ ಜೋಕ್ಲೆನೇ ಮುಗಿತಿನಂಚ ಆಪುಡು ಶ್ರೀ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಧ್ಯಾಹ್ನ ದೇವೇರ್ ತೇರ್ ಏರ್ದು ಬಯ್ಯದ ತೇರ್ದ ಉಚ್ಚಯಗೊಟ್ಟಣೆ ವಾರ್ತೆದ ವಿವರ ಡಿಲ್ಲಿದ ಗಣರಾಜ್ಯೋತ್ಸವ ಪಥ ಸಂಚಲನಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೇನ ಸ್ತಬ್ಧ ಚಿತ್ರ ಬೊಡ್ಚಿ ಪಂಡಿನ ಕೇಂದ್ರ ಸರ್ಕಾರದ ನೀತಿಗೆ ಎದುರಾದ ಜನವರಿ 26 ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ನಾರಾಯಣ ಗುರುಕ್ಲೇನ ಸ್ತಬ್ಧ ಚಿತ್ರದ ಮೆರವಣಿಗೆ ನಡಪಾಯರು ಉಳ್ಳೇರು ಆ ಬಗೆಟ್ ಕೇಂದ್ರದ ಮಾಜಿ ಮಂತ್ರಿ ಬೊಕ್ಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರ್ಲೇನು ಶುಕ್ರವಾರ ನಮ್ಮ ಕುಡ್ಲ ಪಾತಿರ್ಪಾದಡು ಜನವರಿ 26 ಡಿಲ್ಲಿ ನಡಪನ ಗಣರಾಜ್ಯೋತ್ಸವಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಸ್ತಬ್ಧ ಚಿತ್ರ ಬೋಡ್ಚ್ ಪಂಡಿನ ಕೇಂದ್ರ ಸರ್ಕಾರದ ನಿರ್ಧಾರ ಬಗೆಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಸೇರಿದು ತುಳುನಾರಡೆ ಭಾರಿ ವಿರೋಧ ತೋಜಿದು ಬೈತಿದೆ ಕುದ್ರೋಳಿ ಕ್ಷೇತ್ರಡು ಗುರುವಾರ ಈ ಬಗೆಟ್ ಸಮಾಲೋಚನಾ ಸಭೆ ನಡಪಾದು ಜನವರಿ 26 ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡೆ ನಾರಾಯಣ ಗುರುಕ್ಲಿನ ಸ್ತಬ್ಧ ಚಿತ್ರದ ಮೆರವಣಿಗೆ ನಡಪಾಯರ ನಿರ್ಧಾರದ ತಂದೇರು ಈ ಬಗೆಟ್ ಕೇಂದ್ರದ ಮಾಜಿ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿಯ ಸಾರಥಿ ಬಿ ಜನಾರ್ದನ ಪೂಜಾರಿ ಶುಕ್ರವಾರ ನಮ್ಮ ಕುಡ್ಲ ಪಾತಿರ್ಪಾಂಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಸ್ತಬ್ಧ ಚಿತ್ರ ಬೋಡ್ಚಿ ಪಂಡಿನ ಕೇಂದ್ರದ ನಿರ್ಧಾರಗೂ ವಿರೋಧ ಮಲ್ಪುವ ಜನವರಿ 26 ತಾನು ದುಂಬು ಉಂತುದು ಕುಡ್ಲ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಡ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಸ್ತಬ್ಧ ಚಿತ್ರದ ಮೆರವಣಿಗೆ ನಡಪಾವ ಒಂದಡಿ ಹೆಚ್ಚಿನ ಸಂಖ್ಯೆಯ ಜನ ಪಾಲ್ದೆತ ನೋಡೊಂದು ಜನಾರ್ದನ ಪೂಜಾರ್ಲು ಕೇಂಡುಂಡೀರು. ಜನವರಿ 26ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ನಿರಾಕರಣೆ ಮಾಡಿದ್ದು ನನಗೆ ತುಂಬ ನೋವಾಗಿದೆ. ಆ ದಿವಸ ನನಗೆ ನಿದ್ದೆ ಕೂಡ ಬರಲಿಲ್ಲ. ಇಡೀ ರಾತ್ರಿ ಕಣ್ಣೀರು ಸುರಿಸಿದ್ದೆ ನಾನು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವ ಜಾತಿಗೂ ಯಾವ ಸಮಾಜಕ್ಕೂ ಯಾವ ಒಂದು ಧರ್ಮಕ್ಕೂ ಸೇರಿದವರಲ್ಲ. ಅವರು ಎಲ್ಲ ಸಮಾಜಕ್ಕೆ ಎಲ್ಲ ಧರ್ಮದವರಿಗೆ ಎಲ್ಲರಿಗೆ ಸೇರಿದ ಮಹಾನ್ ವ್ಯಕ್ತಿ. ಜನವರಿ 26ರಂದು ಈ ದುಷ್ಕೃತ್ಯವನ್ನು ಖಂಡನೆ ಮಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿತ್ರವನ್ನು ನಾನೇ ತಲೆಯಲ್ಲಿ ಹೊತ್ತುಕೊಂಡು ಕಂಕನಾಡಿ ಗರುಡಿಯಿಂದ ಅಲ್ಲಿಂದ ಹೊರಟು ಮಂಗಳೂರಿನ ಹಂಪನಕಟ್ಟೆಯಿಂದ ವೆಲ್ಲಾಕ್ ಹಾಸ್ಪಿಟಲ್ನ ಎದುರಿನಿಂದ ಅಲ್ಲಿಂದ ಕಾಶ್ವೀಟ್ ಆಗಿ ಚಿತ್ರ ಟಾಕೀಸ್ ಆಗಿ ಕುದ್ರೋಳಿ ಟೆಂಪಲ್ಗೆ ಬಂದು ಈ ಬೃಹತ್ ಮೆರವಣಿಗೆಯಲ್ಲಿ ತಾವೆಲ್ಲರೂ ಜಾತಿ ಮತ ಧರ್ಮ ಇದನ್ನು ಯಾವುದನ್ನು ಲೆಕ್ಕಕ್ಕೆ ಗಣಿಸದೆ ಭಾಗವಹಿಸಬೇಕೆಂದು ನಾನು ನಿಮ್ಮ ಹತ್ರ ಎರಡರ್ಥ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಆಂಬ್ಯುಲೆನ್ಸ್ಗೆ ಮುಲ್ಕಿಡ್ದು ಒಡಿಪು ಮುಟ್ಟ ದುಂಬು ಪೊಯರೆ ಸಾದಿ ಬಿಡ್ದು ಕೊರಂದೆ ಒಟ್ರಾಸಿ ವರ್ತನೆ ತೋಜಾಯಿನ ಕಾರ್ ಡ್ರೈವರ್ ಮೋನಿಶ್ ಪನ್ಪನಾಯನು ಕುಡ್ಲದ ಪೊಲೀಸರು ಬಂಧನ ಮಲ್ತದು ಕಾರು ಸ್ವಾಧೀನಗುದೆ ತೊಂದಿರು. ரெண்டு ஆம்புலன்ஸ்லேக்கு பார்க்க கிலோமீட்டர் தான் தூரம் முட்டலா சாதி முடந்தே ஒட்ராசி வர்த்தனை தோஜாயின ಕಾರ್ ಡ್ರೈವರ್ನು ಕುಡ್ಲದ ಪೊಲೀಸರು ಪತ್ತದಿರು. ಕಾರ್ ಡ್ರೈವರ್ನು ಮೋನಿಶ್ ಎಂದು ಗುರುತು ಮಲ್ತದಂಡು ಬುಧವಾರ ಕುಡ್ಲಾಡ್ದು ಬಡ್ಕಳಗು ಸೀಕದ ಒರಿಯನ ಆಂಬ್ಯುಲೆನ್ಸ್ಲು ಕೊರೋನಾಗ ಕಾರ್ ಡ್ರೈವರ್ ಸಾದಿ ಬುಡಂದೆ ಬಾರಿ ಬುಡಿಪಾದಿ. ದಕ್ಷಿಣ ಕನ್ನಡ ಜಿಲ್ಲೆದ ಮುಲ್ಕಿಡ್ದು ಒಡಿಪು ಮುಟ್ಟ ಸುಮಾರು 30 ಕಿಲೋಮೀಟರ್ ದಾತ ದೂರ ಆಂಬ್ಯುಲೆನ್ಸ್ ದುಂಬು ಪೋಯರೆ ಬುಡ್ತುಜೆ. ಆಂಬ್ಯುಲೆನ್ಸ್ ರೀತಿನಕ್ಲು ಕಾರ್ ಡ್ರೈವರ್ನ ಈ ಚಲ್ಲು ಬುದ್ದಿನ ವಿಡಿಯೋ ಮಲ್ತದೇರು. ರಾತ್ರಿ ಮಣಿಪಾಲಡ್ದು ಕುಡ್ಲಾಗ ಬರಂದಿತ್ತಿನ ಆಂಬ್ಯುಲೆನ್ಸ್ಲೆಗ್ಲ ಸಾದಿ ಬುಡಂದೆ ಬುಡಿಪಾದಿತ್ತೆ. ఆయన ఈ చల్లు బుద్ధిద బగిట భారీ సుద్ది అయిన బెరికి కుడ్ల ఉత్తర సంచారి పోలీస్ స్టేషన్ కేసు పాడದಿತ್ತಂಡು. ಐದು ಬೊಕ್ಕ ಪೊಲೀಸರು ಆರೋಪಿ ಮೋನಿಶ್ನ ಪತ್ತದು ಕಾರು ಸ್ವಾಧೀನ ಉದೆ ತೊಂದಿರು.
ಜೋಕ್ಲಿಗ್ ಎಲ್ಯಪ್ರಾಯುಡೆ ಗೆಡ್ಡೆ ಬರವು ಸಂಸ್ಕಾರ ಕೊರ್ಜಿಂಡ ಜೋಕ್ಲಿನೇ ನಾಶಮಲ್ತಿನ ಚಾಪುಣಂದು ಕುಡ್ಲ ರಾಮಕೃಷ್ಣ ಮಠದ ಗುರುಕಾರ್ಯರು ಶ್ರೀ ಸ್ವಾಮಿ ಜಿತಕಾಮಾನಂದಾಜಿ ಮಹಾರಾಜ್ ಪಂತೆರ ಕುಡ್ಲದ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನಡು ಗುರುವಾರ 4ನೇ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕೂಡ್ಲದ ಖಾಸ್ ಸ್ಟ್ರೀಟ್ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಕ್ರಮಗಳು ನಡೆತೊಂದುಂಡು. ಗುರುವಾರ 7ನೇ ದಿನದ ಕಾರ್ಯಕ್ರಮಟು ಕಾಂಡೆ ಬೇತೆ ಬೇತೆ ಹೋಮ ಬೊಕ್ಕ ಕಾಳಿ ಸಹಸ್ರನಾಮ ಕದಳಿಯಾಗ ಬಯ್ಯಗ ಮಹಾಬಲಿ ಶಿಲಾಧಿವಾಸ ಬಲಿಶೀಲ ಪ್ರತಿಷ್ಠೆ ನಡಪಾಯರು. ದೇವಸ್ಥಾನದ 2ನೇ ಮುಕ್ತೇಸರೇರು ಸುಂದರಾಚಾರ್ಯ ಬಿಳುವಾಯಿ ಗುರುಕಾರ್ಬೇಡು 4ನೇ ಧಾರ್ಮಿಕ ಸಭೆ ನಡೆದರು. ಕುಡ್ಲ ರಾಮಕೃಷ್ಣ ಮಠದ ಗುರುಕಾರ್ಯರು ಶ್ರೀ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಆಶೀರ್ವಚನ ಕೊರ್ದು ಅನಂತ ಸ್ವರೂಪ ಆದುಪನ ಕಾಳಿಕಾಂಬೆ ಶಕ್ತಿದ ಬೇತೆ ಬೇತೆ ರೂಪರೆಡು ಲೋಕೊಡು ಗೋಚರಗು ತೋಜುವಿರು ಬದುಕುಗ ಆಧಾರಣೆ ಭಗವಂತನ ಅನುಗ್ರಹ ನಿಜವಾಯಿನ ನೆಮ್ಮದಿ ನಮ್ಮ ಉಲಾಯಿ ಉಂಡು ಜೋಕ್ಲಿಗೆ ಎಲ್ಯಪ್ರಾಯೋಡಿ ಎಡ್ಡೆ ಬರವು ಸಂಸ್ಕಾರ ಕೊರ್ಜಿಂಡ ಜೋಕ್ಲಿನೇ ನಾಶ ಮಲ್ತನಂಚ ಆಪನೊಂದು ಪಂಡೇರು. ಶ್ರೀ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿರು ಆಶೀರ್ವಚನ ಕುರಿಯರು. ದಾನಿಲೆಗೆ ಈ ಪೊಟ್ಟುಡು ಸಮ್ಮನದ ಮರ್ಯಾದೆ ಮಲ್ತಿರು. ಶ್ರೀ ಚಿಟ್ರಂಬಲಂ ಅವಧೂತಾನಂದ ಸಮರ್ಥ ಸದ್ಗುರು ಗುರುಮಲೈ ಶ್ರೀ ರಾಜಗುರು ಮಹಾರಾಜರು ಮಹಾಸಂಸ್ಥಾನಂ ಮೈಸೂರು ಪಾಲ್ದೆ ತೊಂಡಿರು. ವಿಶ್ವಬ್ರಾಹ್ಮಣ ಪುಂಜೋಬುಕ ಸಂಸ್ಕಾರ ವಿಷಯಡು ಸಾಧನ ಮಂಗಳೂರು ಹೊಂದಿತ ಗುರ್ಕಾರ್ದಿ ಶ್ರೀಮತಿ ಅಕ್ಷತಾ ಬಜ್ಪೆ ಉಪನ್ಯಾಸ ಕೊರಿಯರು. ಕಾಳಿಕಾಂಬ ದೇವಸ್ಥಾನ ಉಪ್ರಳ್ಳಿದ ಶ್ರೀಕರ ನಾಗಲಿಂಗ ಸ್ವಾಮಿ ಡೊಂಗರಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರೇರು ವರದರಾಯ ನಾಗವೇಕರ್ ಎಸ್ಕೆಜಿಐ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ಉಪೇಂದ್ರ ಆಚಾರ್ಯ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಸರೇರು ಕೆ ಕೇಶವಾಚಾರ್ಯ ಪಾಲ್ದೆ ತುಂಡಿರು. ಬ್ರಹ್ಮಕಲಶ ನಿರ್ವಹಣಾ ಸಮಿತಿ ಸಂಚಾಲಕರು ಸುಂದರಾಚಾರ್ಯ ಮರೋಲಿ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತಿಯರು ವೆಂಕಟೇಶ್ ಆಚಾರ್ ಒಟ್ಟುಗಿತ್ತಿರು. ಅಕ್ಷತಾ ಬೈಕಾಡಿ ಬುಕ ಪೂಜಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಹೇಳಿದರೆ ನೋಡಿ, ಯಾವುದಾದ್ರು ನರ್ಸರಿ ಶಾಲೆಯಲ್ಲಿ ಗಂಡಸರು ಪಾಠ ಮಾಡಿದ್ದು ಉಂಟಾ? ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೆಣ್ಣು ಮಕ್ಕಳೇ ಮಾತ್ರ ಅಲ್ಲಿಗೆ ಸೀಮಿತ. ಆ ರೀತಿ ತಾಳ್ಮೆ ಹೊಂದಿರತಕ್ಕಂಥವಳು ಮಾತ್ರ ಮಗುವಿನ ಭವಿಷ್ಯ ರೂಪಿಸುವಲ್ಲಿ ಅವಳಿಗೆ ಮಾತ್ರ ಸಾಧ್ಯತೆ ಇದೆ. ಅವಳ ಜವಾಬ್ದಾರಿ ಸಮಾಜದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಸಂಜೆ ಆಗ್ತಿದ್ದಾಗೆ ಬೀಚಿಗೆ ಹೋಗಲಿಕ್ಕೆ ಟೈಮ್ ಇರ್ತದೆ, ದೇವಸ್ಥಾನಕ್ಕೆ ಬರಲಿಕ್ಕೆ ಟೈಮ್ ಇರೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದರೂ ಇನ್ನೊಮ್ಮೆ ನಮ್ಮ ದೇವಸ್ಥಾನದ ಮುಖಾಂತರ ಪ್ರಯತ್ನ ಮಾಡುವ, ಒಟ್ಟು ಸೇರಿ ಒಂದೇ ಮನಸ್ಸಿನಿಂದ ಪ್ರಯತ್ನ ಮಾಡಿದ್ದಕ್ಕೆ ಈ ಅದ್ಭುತವಾಗಿರ್ತಕ್ಕಂತಹ ಅಮ್ಮನವರ ಸನ್ನಿಧಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಯಿತು. ಮಾಡ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಭಗವತ್ಪೂರ್ವಕವಾಗಿ ಮಾಡಬೇಕು, ಅದನ್ನು ಭಗವತ್ ಪೂಜೆಯಾಗಿ ಮಾಡಬೇಕು. ಭಗವದ್ಗೀತೆಯ ಸಾರ ಏನು ಅಂತಂದರೆ, ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಸಹ ಭಗವಂತನ ಸೇವೆ ಅಂತ ಮಾಡು. ಎಷ್ಟು ಸುಂದರವಾಗಿದೆ. ಇಲ್ಲಿ ಮಾಡ್ತಕ್ಕಂಥ ಕೆಲಸ ಅದು ದೊಡ್ಡದು ಅದು ಸಣ್ಣದು ಅಂತ ಹೇಳಲಿಲ್ಲ. ಅದೇನು ಹೇಳಿದ್ರು, ಅದು ಪವಿತ್ರ ಭಾವನೆಯನ್ನು ಅಲ್ಲಿ ತಗೊಂಬ. ಪವಿತ್ರ ಭಾವನೆ ಅಷ್ಟೇ. ನಾವು ಮಾಡ್ತಕ್ಕಂಥದ್ದು ಏನು ಪೂಜೆ. ಯಾಕೆ ಪೂಜೆ ಆಗೋದಿಲ್ಲ? ನಾವು ಸ್ವಚ್ಛ ಭಾರತದ ಬಗ್ಗೆ ನಿಮಗೆ ಉಲ್ಲೇಖ ಮಾಡಿದರು. ಸ್ವಚ್ಛ ಭಾರತ 5 ವರ್ಷ ನಾವು ಮಾಡಿದ್ವಿ. ಯಾವ ಭಾವನೆಯಿಂದ ಮಾಡಿದ್ರಿ ಗೊತ್ತಾ? ನಾವು ಮೊದಲಿಂದನೂ ನಾನು ಹೇಳ್ತಾ ಬಂದೆ, ನಾ ಮಾಡ್ತಕ್ಕಂಥದ್ದು ಕ್ಲೀನಿಂಗ್ ಅಲ್ಲ, ಮತ್ತೇನು ಅಂತಂದರೆ ಭೂಮಿ ನಮಗೆ ತಾಯಿ. ಬಹುಶಃ ಇವತ್ತಿನ ದಿನದಲ್ಲಿ ನರೇಟಿವ್ಸ್ಗಳು, ಬೇರೆ ಬೇರೆ ನರೇಟಿವ್ಗಳು, ಬೇರೆ ಬೇರೆ ಚಿಂತನೆಗಳು ನಮ್ಮನ್ನು ಆಳ್ತಾ ಇದೆ. ಇದರ ಹಿಂದೆ ತಥ್ಯಗಳು ಕಳೆದು ಹೋಗ್ತಾ ಇದೆ, ಸತ್ಯಗಳು ಕಳೆದು ಹೋಗ್ತಾ ಇದೆ. ನಾನು ಆಗ್ಲಿಂದ ಹೇಳ್ಕೊಂಡು ಬಂದೆ, ನಮ್ಮ ಶಾಲೆಗಳಲ್ಲಿ ಕಲಿಸದಂತಹ ನಮ್ಮ ಭವ್ಯವಾದಂತಹ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಇತಿಹಾಸವನ್ನು ನಾವು ಶ್ರಮಪಟ್ಟು ಮನೆಗಳಲ್ಲಿ ಕಲಿಸಬೇಕಾದಂತಹ ಅನಿವಾರ್ಯತೆ ಇದೆ. ನರೇಟಿವ್ಗಳು ನಮ್ಮನ್ನು ಆಳೋದಕ್ಕೆ ಬಿಡಬಾರ್ದು, ಸತ್ಯಗಳನ್ನು ನಾವು ಯಾವತ್ತೂ ಕೂಡ ಕೈ ಬಿಡಬಾರ್ದು ಅನ್ನುವಂತಹದ್ದು ನಾವು ಇವತ್ತು ಕಲಿಬೇಕಾದಂತಹ ಪಾಠ. ಕರಿನ 4 ದಿನೊಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಬಗೆಟ್ ಬಾರಿ ಚರ್ಚೆ ನಡೆತೊಂದಿತ್ತದು. ತಪ್ಪಿರವು ರಾಜಕೀಯ ಮಲ್ಲ ಕುತಂತ್ರ ದೆಂಗದಿನೇನು ಬಿಜೆಪಿ ನಾಡ್ಪತ್ತದನಂದು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುದರ್ಶನ್ ಮೂಡಬಿದ್ರೆ ಗುರುವಾರ ಕುಡ್ಲಾಡು ಸುದ್ದಿಕೂಟುಡು ಪಾತೆರ್ದು ಕರಿನ 4 ದಿನೊಡ್ದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಬಗೆಟ್ ಭಾರಿ ಚರ್ಚೆ ನಡೆತೊಂದಿತ್ತದು. ತಪ್ಪಿರವು ರಾಜಕೀಯ ಮಲ್ಲ ಕುತಂತ್ರ ದೆಂಗದಿನೇನು ಬಿಜೆಪಿ ನಾಡ್ಪತ್ತದನಂದು ಪಂಡೇರು. ಕೇರಳದ ಪಾಕಗಡಿಟ್ಟು ನಾರಾಯಣ ಗುರುಕ್ಲಿನ ಮೂರ್ತಿ ನಾಶ ಮಲ್ತನಕ್ಲೆಗಿತ್ತೆ ನಾರಾಯಣ ಗುರುಕ್ಲಿನ ಮಿತ್ತು ಮರ್ಯಾದಿ ರಡ್ಡು ಪಾಲಿ ಹೆಚ್ಚಾತನು.
ನಾರಾಯಣ ಗುರುಕುಲಿನ ಸಮಿತಿ ಸಮಾಜಡು ಪಾಕ ಬದಲಾವಣೆ ಕೆಲಸ ಮಲ್ತೊಂದುಂಡು ಅಂಡ ಕಾಂಗ್ರೆಸ್ ನಾರಾಯಣ ಗುರುಕುಲಿನ ಪುದರಡು ಹಿಂದೂ ಸಮಾಜದ ಒಗ್ಗಟ್ಟಿನ ಪುಡತ್ತೊಂದು ಉಂಡುವುದು ದೂರ್ನ ಸುದರ್ಶನ್ ಕಾಂಗ್ರೆಸ್ ಹಿಡಿದು ಧರ್ಮದ ಬಗೆಟ್ ಪಾಠ ಕಲ್ಪನ ಅಗತ್ಯ ಬಿಜೆಪಿ ಗಿಜ್ಜಿಂದು ಪಂಡಿರು ಕಸ್ತೂರಿ ಪಂಜಾ ರವಿಶಂಕರ್ ಮಿಜಾರ್ ಜಗದೀಶ್ ಶೇನವ ಬೊಕ ರಣದೀಪ್ ಕಾಂಚನ್ ಸುದ್ದಿ ಕುಟ್ಟುಡಿದ್ದೀರು. ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಮೊಳೆಯನ್ನು ಹೊಡೆದಂಥ ಸಂದರ್ಭದಲ್ಲಿ ನಮ್ಮ ವಿನಾಯಕ್ ಕುಮಾರ್ ಸ್ವರಕ್ಕೆ ಮಾತಾಡಿಲ್ಲ. ಕೋಟಿ ಚೆನ್ನಯ್ಯರ ತಾಯಿ ನಮ್ಮೆಲ್ಲರ ತಾಯಿ ದೇವಿ ವೈದ್ಯದಿಗೆ ಅವಮಾನ ಆದಾಗ ರಮನಾಥ್ರೈ ಮಾತಾಡಿಲ್ಲ. ಮೂಡಬಿದಿರೆಯಲ್ಲಿ ಜೈನ ಮುನಿಗಳ ಮೇಲೆ ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಅಭಯಚಂದ್ರ ಜೈನ್ ಮಾತಾಡಿಲ್ಲ. ಆದರೆ ಇವತ್ತು ಇವರೆಲ್ಲರಿಗೂ ನಾರಾಯಣ ಗುರುಗಳ ಮೇಲೆ ಭಕ್ತಿ ಹೆಚ್ಚಾಗಿದೆ, ಪ್ರೀತಿ ಹೆಚ್ಚಾಗಿದೆ. ಇದನ್ನು ಇವತ್ತು ನಾವು BJP ಖಂಡನೆ ಮಾಡ್ತಾ ಇದ್ದೇವೆ. ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನಾರಾಯಣ ಗುರುಗಳ ಒಂದು ವಿವಾದವನ್ನು ಇವತ್ತು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಏನಿದೆ, ಇವರ ಷಡ್ಯಂತ್ರ ನಮ್ಮ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಕುಡ್ಲ ಮಹಾನಗರ ಪಾಲಿಕೆದ ಕಜೋ ವಿಲೇವಾರಿ ಸರಿಯಾದ ಆವಂದೆ ಒಟ್ರಾಸಿ ಔಲು ಮೂಲು ದಕ್ಕುನ ಹೆಚ್ಚಾತನು. ಈ ಬಗೆಟ್ ಇಂದೆಕ್ ಮೂಂಕದ ಬಲ್ಲು ಪಾಡರೆ ಕುಡ್ಲ ರೋಶನಿ ನಿಲಯದ ಕಲ್ಪನಕ್ಲಿನ ಕೂಟ ತಯಾರಾತನು. ಕುಡ್ಲನಗರ ಸ್ಮಾರ್ಟ್ ಸಿಟಿ ಆದು ಸಜ್ಜಾವೊಂದುಂಡು ಆಂಡ ಕಜವು ಬೋಡ್ಚಾಂದಿ ವಸ್ತ್ರನ ಇಲೆವಾರಿ ಮಲ್ಲ ಸಮಸ್ಯೆ ಆದುಂಡು. ಕೊರೋನಾ ಸೀಕ್ ಬತ್ತಿ ಬೊಕ್ಕ ಕಜವು ಇಲೆವಾರಿ ಸರಿಯಾದ ಆವಂದೆ ಒಟ್ರಾಸಿ ಓಲೋಲು ದಕ್ಕುನ ಸ್ಥಿತಿಗತಿ ಕುಡ್ಲನಗರಡು ಹೆಚ್ಚೊಂದುಂಡು. ಒಂದಕ್ಕೆ ಮೂಂಕದ ಬಲ್ಲು ಪಾಡೆರೆ ಕುಡ್ಲದ ರೋಶನಿ ನಿಲಯದ ಕಲ್ಪನಕ್ಲಿನ ಕೂಟ ತಯಾರಾತಂಡು. ನಗರದ ಮುಖ್ಯ ಜಾಗಲಿನ ಅವ್ಯವಸ್ಥೆದ ಬ್ಲ್ಯಾಕ್ ಸ್ಪಾಟ್ಲಿನ ಗುರುತು ಮಲ್ತದು ಅವೇನು ಪೂರ್ಣ ಮಲಪನೆತ ಒಟ್ಟುಗೂ ಈ ಪರಿಸರದ ಜನಕ್ಲಿಡ ಜಾಗೃತಿ ಮೂಡವನ ಕಾರ್ಯ ನಡಪೊಂದು ಉಂಡೊಂದು ಅಭಿಯಾನಡು ಪಾಲ್ದೆತ್ತೊನ್ನ ವಿದ್ಯಾರ್ಥಿ ನಾಯಕರು ನಮ್ಮ ಕುಡ್ಲಾಗ ಮಾಹಿತಿ ಕೊಡ್ತೀರಿ. APD ಅಂಡರ್ ಬಂದು ನಾವು ಡಾಗ್ ಫುಲ್ ಸ್ಪಾಟ್ಸ್ ಎಲ್ಲ ಹುಡುಕಿ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೇವೆ. ಸೊ ಈ ಪ್ರಾಜೆಕ್ಟ್ ಏನಂತ ಹೇಳಿದ್ರೆ ಲೈಕ್ ತುಂಬ ಏರಿಯಾದಲ್ಲಿ ಈ ಕೋವಿಡ್ ಸಿಚುವೇಶನ್ ಎಲ್ಲ ಬಂದು ಎಲ್ಲ ಕಡೆ ಲೈಕ್ ಈ ವೇಸ್ಟ್ನೆಲ್ಲ ಎಲ್ಲ ಕಡೆ ಬಿಸಾಕ್ತಾ ಇರ್ತಾರೆ. ಸೊ ನಮ್ಮದು ಟಾಸ್ಕ್ ಬಂದು ಲೈಕ್ ಈ ವೇಸ್ಟ್ನೆಲ್ಲ ಎತ್ತಿ ಲೈಕ್ ಆ ಒಂದು ಸ್ಪಾಟ್ಸ್ನೆಲ್ಲ ಬಂದು ಲೈಕ್ ಒಂದು ಏನಂತಾರೆ ಲೈಕ್ ಅದು ಒಂದು ಶುದ್ಧವಾದ ಒಂದು ಪ್ಲೇಸ್ ಮಾಡೋದಾಗಲಿ, ಲೈಕ್ ವಾಲ್ ಪೇಂಟಿಂಗ್ ಮಾಡೋದಾಗಲಿ, ಇಲ್ಲ ಅಂತ ಹೇಳಿದ್ರೆ ಅಲ್ಲೊಂದು ಲೈಕ್ ಏನಾದರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಬದಲು ಸೊ ಈ ಜನಗಳಿಗೆ ಬಂದು ಗೊತ್ತಾಗುತ್ತೆ ಲೈಕ್ ಆ ಒಂದು ಏರಿಯಾ ಬಂದು ಎಷ್ಟು ಇಂಪಾರ್ಟೆಂಟ್ ಅಂತ. ಲೈಕ್ ಎಲ್ಲ ಕಡೆ ವೇಸ್ಟ್ ಬಿಸಾಕ್ತಾ ಇದ್ದರೆ ಸೊ ಈ ಕಡೆ ನೀವು ನೋಡ್ಬೋದು ಲೈಕ್ ನದಿ ಎಲ್ಲ ತುಂಬ ಹಾಳಾಗ್ತಾಯಿದೆ. ಹಾಳಾಗೋದ್ರಿಂದ ಲೈಕ್ ನಾಳೆ ದಿನ ಬಂದು ಲೈಕ್ ನೇಚರ್ ಬರ್ತಾ ಡೇ ಬೈ ಡೇ ಬಂದು ಬರ್ತಾ ಲೈಕ್ ಸಣ್ಣದಾಗ್ತಾಯಿದೆ. ಲೈಕ್ ಅದು ದೊಡ್ಡದಾಗ್ತಾಯಿಲ್ಲ, ಬೆಳೀತಾ ಇಲ್ಲ. ಲೈಕ್ ಎಲ್ಲ ನಮ್ಮ ಜನಗಳ ಇಂದ APD ಅಂಡರ್ ಮತ್ತು NCC ಅವರ ಜೊತೆ ಬಂದು ನಾವೊಂದು ಕೈ ಜೋಡಿಸಿದ್ದೇವೆ. ಸೊ ಒಂದು ಪ್ರಾಜೆಕ್ಟ್ಗೋಸ್ಕರ ಸೊ ಈ ಏರಿಯಾಗಳನ್ನ ಬಂದು ಯಾವ ಥರ ಮುಂದಿನ ಲೈಕ್ ಜನಗಳು ಅಲ್ಲಿ ವೇಸ್ಟ್ ಹಾಕಬಾರ್ದು ಅನ್ನೋದನ್ನ ಒಂದು ಟಾಸ್ಕ್ ಇಟ್ಕೊಂಡು ಸೊ ಆ ಏರಿಯಾನ ಒಂದು ಶುದ್ಧ ಮಾಡಿ ಸೊ ಮುಂದಿನ ಲೈಕ್ ಟೈಮ್ಸ್ ಬಂದು ಸೊ ಅಲ್ಲಿ ವೇಸ್ಟ್ ಯಾವ ಥರ ಹಾಕಬಾರ್ದು ಅನ್ನೋದು ಒಂದು ಸಣ್ಣ ಅವೇರ್ನೆಸ್ ಕೊಟ್ಟು ಅವ್ರಿಗೆ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಮಕರ ಸಂಕ್ರಾಂತಿಗೆ ಕೊಡಿಯೇರ್ದು ವರ್ಷಾದಿ ಜಾತ್ರೆ ನಡೆತೊಂದುಂಡು. ಶುಕ್ರವಾರ ತೇರದ ಉಚ್ಚಯ ಅಟ್ಟಣೆ ಆದಿತ್ತಂಡ ಮಧ್ಯಾಹ್ನ ದರ್ಶನ ಬಲಿ ಆದ ದೇವರು ತೇರಿಯೇರಿಯರು. ಕುಡ್ಲದ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗಳು ವರ್ಷಾದಿ ಜಾತ್ರೆ ನಡೆತೊಂದುಂಡು. ಮಕರ ಸಂಕ್ರಾಂತಿಗೆ ಕದ್ರ ತೀರ್ಥ ಆದ ಕೊಡಿಯಿರ್ದು ಅಟ್ಟಣೆ ಮಲ್ತನ ಜಾತ್ರೆಡು ತೀರದ ಉಚ್ಚಯ ನಡೆತೊಂದುಂಡು. ವರ್ಷಲ ಜಾತ್ರೆಡು ಮುಂಡಾಣಕಟ್ಟೆ, ಬಿಕರಣಕಟ್ಟೆ, ಮಲ್ಲಿಕಟ್ಟೆ ಇಂಚ ದೇವೇರು ನಿಚ್ಚಲ ಸವಾರಿ ಪೂದು ಕಟ್ಟೆ ಪೂಜೆ ನಡಪಾದ ಅಕೇರಿಗೆ ತೇರು ನಡೆತೊಂದಿತ್ತಂಡು. ಕೊರೋನಾ ಸೀಕದ ಸರ್ಕಾರಿ ಮಾರ್ಗಸೂಚಿ ಪಾಲನೆ ಮಲ್ಪನ ದಿಟ್ಟಿಡು ಈ ಸರ್ತಿ ಅವ್ವವು ದಿನದ ಸವಾರಿದ ಪುದಾರಡು ಕ್ಷೇತ್ರುಡೆ ಉಚ್ಚಯ ಕರಿತಿದ್ದೀರು. ಶುಕ್ರವಾರ ತೇರದ ದಿನ ಮಧ್ಯಾಹ್ನ ದೇವೇರ್ನ ಬಲಿಪಿದಾಡ್ದು ದರ್ಶನ ಬಲಿ ನಡಪಾಯ ನಡೆದ ಬುಕ್ಕ ದೇವೇರು ತೇರಿಯೇರಿಯರು. ಊರ ಪರ ಊರ ಭಕ್ತರು ಬುಕ್ಕ ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿದಕ್ಕಲು ಪಾಲ್ದೆ ತಂದು ಶ್ರೀ ದೇವೇರ್ನ ಇಂಬುರಟ್ಟೊಂಡೇರು.
ಕಾಂಗ್ರೆಸ್ ಐಟಿ ಸೆಲ್ ರಾಜ್ಯ ಕಾರ್ಯಂತಿರು ಶೈಲಜಾ ಅರೆನ ಸಾಮಾಜಿಕ ಜಾಲತಾಣಡು ಓದಂಟದ ಪಾತ್ರ ಪಂಡಿನ ಬಗಿಟ್ಟು ಏವ್ರ ತೋಜಾದಿನ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಗುರುಕಾರ್ದಿ ಧನಲಕ್ಷ್ಮಿ ಗಟ್ಟಿ ಸುದ್ದಿಕೂಟ ನಡಪಾದ ಈ ಬಗಿಟ್ಟು ದೂರ್ದೆರು. ಬಿಜೆಪಿ ಮಹಿಳಾ ಮೋರ್ಚಾದ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ದಿ ಧನಲಕ್ಷ್ಮಿ ಗಟ್ಟಿ ಗುರುವಾರ ಸುದ್ದಿಕೂಟಡು ಪಾತಿರದು ಕಾಂಗ್ರೆಸ್ ಐಟಿ ಸೆಲ್ ರಾಜ್ಯ ಕಾರ್ಯಂತಿರು ಶೈಲಜಾ ಮೇರಿನ ಓದಂಟದ ಪಾತಿರ ಬಗೆಟ್ ಏವ್ರ ತೋಜಾಯರು. ಶೈಲಜಾರಿನ ಸಾಮಾಜಿಕ ಜಾಲತಾಣಡು ಬಿಟ್ಟಿ ಪ್ರಚಾರ ಮಲ್ತೊಂದುಲ್ಲೇರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿರುನಾಲಿಗೆ ಎಂದು ಪನ್ಪೇರು. ದೇಶದ ದುಂಬಾಳತೆ ವಹಿಸಿದ ಪ್ರಧಾನಿ ಮೋದಿಯರ್ನ ಬಗ ಗೃಹ ಮಂತ್ರಿ ಅಮಿತ್ ಶಾ ಅಪ್ಪೆನ ಬಗೆಟಾರ್ ಅಂಚೆನೆ ಎಂದು ಶಬ್ದ ಗಳಸಿದರು. ಒಂದು ಶೈಲಜರ್ನ ನೀಚತನದ ಸಂಸ್ಕೃತಿ ತೋಜಾ ಉಂಡು. ಕಾಂಗ್ರೆಸ್ದ ಸಂಸ್ಕೃತಿ ಸಂದೇಶವ ರೀತಿ ಉಂಡು ಶೈಲಜಾ ತೋಜಾದಿರೆಂದು ಧನಲಕ್ಷ್ಮಿ ಗಟ್ಟಿ ದೂರಿಯರು. ಕಸ್ತೂರಿ ಪಂಜಾಬ್, ಪೂಜಾ ಪೈ, ಮಮತಾ ಕೇಶವ ಸುದ್ದಿಕೂಟುಡಿತ್ತೇರು. ಕಾಂಗ್ರೆಸ್ಸಿನ ಒಬ್ಬ ಐಟಿ ಸೆಲ್ನ ರಾಜ್ಯ ಕಾರ್ಯದರ್ಶಿಯಾದಂತಹ ಶೈಲಜಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಬಿಟ್ಟಿ ಪ್ರಚಾರದ ಗೀಳನ್ನು ತೋರಿಸಿದ್ದಾರೆ. ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ ಅಂತ ಹೇಳ್ತಾರೆ. ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸಲಿಕ್ಕೋಸ್ಕರ ಇವತ್ತು ಇಡೀ ವಿಶ್ವವೇ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ದೇಶದ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ನಮ್ಮ ತಾಯಂದಿರ ಒಂದು ಅಭಿಮಾನದ ಮೇಲೆ ಬರ್ತಾ ಇದ್ದಾರೆ. ಅಂಥ ಒಂದು ಪ್ರಧಾನಿಯವರ ತಾಯಿಯನ್ನು, ನಮ್ಮ ರಕ್ಷಣಾ ಸಚಿವರ ತಾಯಿಯ ಬಗ್ಗೆ ಕೂಡ ಅವರೂ ಹಾಗೆ ಎಂಬ ಒಂದು ಶಬ್ದ, ಅವರು ಹಾಗೆ ಎಂಬುದು ಯಾವ ಒಂದು ರೀತಿಯ ಅವರ ನೀಚತನದ ಸಂಸ್ಕಾರವನ್ನು ಇವತ್ತು ಕಾಂಗ್ರೆಸ್ ನಾಯಕಿದ್ದು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಹುಶಃ ಗೊತ್ತಿರ್ಬೋದು, ಅವರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಾ ಇರುವಾಗ ಒಂದು ಸೋದರ ಕೂಡ ಅಲ್ಲಿ ಹೇಳ್ತಾ ಇರ್ತಾನೆ, ಈ ರೀತಿಯಲ್ಲಿ ಮಾತಾಡಬೇಡಿ, ತಾವು ವಿಷಯಾಂತರವನ್ನು ಮಾಡ್ತಾ ಇದ್ದೀರಂತೇಳಿ. ಇವತ್ತು ಅವರು ಹೇಳಿರುವಂಥ ಅವರ ನಾಯಕಿಯ ಬಗ್ಗೆ ಇಡೀ ಸಾಮಾಜಿಕ ಜಾಲತಾಣ ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ಸಂದೇಶ. ಅದೆಲ್ಲವನ್ನು ಬಿಟ್ಟು ಕೇವಲ ತನ್ನ ಗಿಟ್ಟಿ ಪ್ರಚಾರವನ್ನು ಅವಳು ತಗೊಳ್ಳುವಂಥ ನಿಟ್ಟಿನಲ್ಲಿ ಬಾಯಿಗೆ ಬಂದಂತೆ ಮಾತಾಡಿರುವಂಥದ್ದು ಬಹುಶಃ ಇಡೀ ಒಂದು ನಮ್ಮ ದೇಶದ ಎಲ್ಲ ತಾಯಂದಿರಿಗೂ ಕೂಡ ಬಹಳ ಒಂದು ನೀಚವಾದಂಥ ಅವಳು ಸಂದೇಶವನ್ನು ಕೊಡುವುದರ ಮೂಲಕ ಅವಳ ಸಂಸ್ಕಾರ ಹೇಗಿದೆ, ಅಥವಾ ಅವಳಿಗೆ ಅವಳ ತಾಯಿ ಯಾವ ರೀತಿಯ ಸಂಸ್ಕಾರವನ್ನು ಇವತ್ತು ಕೊಟ್ಟು ಬೆಳೆಸಿದ್ದಾರೆ, ಅಥವಾ ಅವರು ಹಾಗೆ ಅಂದರೆ ಅವರ ತಾಯಿಯ ಬಗ್ಗೆ ಅವರಿಗೆ ಸ್ವಂತ ಯಾವ ರೀತಿಯ ಅಭಿಪ್ರಾಯ ಇರಬೇಕೆಂಬುದನ್ನು ಇವತ್ತು ನಾವೆಲ್ಲ ತಾಯಂದಿರು ಕೂಡ ಆಲೋಚನೆ ಮಾಡುವಂಥ ವಿಷಯ. ಶೇಣಿ ನೆಂಪುದ ಕಾರ್ಯಕ್ರಮ 2021 ಬೊಕ್ಕ ಕುಂಬಳೆ ಸುಂದರರಾಯರಿಗೆ 2025ನೇ ಸಾಲದ ಶೇಣಿ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ಜನವರಿ 22 ಬೊಕ್ಕ 23 ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ಒಂದು ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟಬಲ್ ಟ್ರಸ್ಟ್ ಗುರುಕಾರ್ಯರು ಎಂಆರ್ ವಾಸುದೇವ ಪಂತೆರು. ಶೇಣಿ ಗೋಪಾಲಕೃಷ್ಣ ಭಟ್ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರು ಬಜಪೆ ವಿಮಾನ ನಿಲ್ದಾಣದ ದುಂಬುದ ನಿರ್ದೇಶಕರೇ ಎಂಆರ್ ವಾಸುದೇವ ಕುಡ್ಲಾಡು ಸುದ್ದಿಕೂಟುಡು ಪಾತೆಳೆದು ಶೇಣಿ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮದ ಮಾಹಿತಿ ಕೊರಿಯರು. ಶೇಣಿ ನೆಂಪುದ ಕಾರ್ಯಕ್ರಮ 2021 ಜನವರಿ 22 ಬೊಕ್ಕ 23 ಸುರತ್ಕಲ್ದ ಗೋವಿಂದಾಸ್ ಕಾಲೇಜ್ ನಡಪುಂಡು. ಶನಿವಾರ ಮಧ್ಯಾಹ್ನದ ಬೊಕ್ಕ ನಡಪುನ ಕಾರ್ಯಕ್ರಮ ತಾಳಮದ್ದಲಿ, ಬಯಲಾಟ, ಭಗವದ್ಗೀತೆ ಉಪನ್ಯಾಸ, ಯಕ್ಷಗಾನ ಸಂಬಂಧ ಕಾರ್ಯಾಗಾರ, ವಿಚಾರಕೂಟ ದಿವೊಂದುಂಡು. ಆಟದ ಹಿರಿಯ ಕಲಾವಿದರು ಕುಂಬಳೆ ಸುಂದರರಾಯರಿಗೆ 2021ನೇ ಸಾಲದ ಶೇಣಿ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪೊಂಡು ಎಂಆರ್ ವಾಸುದೇವ ಪಂಡೇರು. ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರು ಹರಿಕೃಷ್ಣ ಪುನರೂರು, ಪಿವಿ ರಾವ್, ಕೂಡ್ಲು ಮಹಾಬಲ ಶೆಟ್ಟಿ, ಸಾಮಿತಡ್ಕ ಗೋಪಾಲಕೃಷ್ಣ ಭಟ್, ಜಿಕೆ ಭಟ್ ಸೇರಾಜೆ, ಮಧುಸೂದನ ಸುದ್ದಿಕೂಟುಡಿತ್ತೇರು. ಈ ವರ್ಷ ನಾವು ಕುಂಬಳೆ ಸುಂದರ್ರಾವ್ ಅವರಿಗೆ ಸನ್ಮಾನವನ್ನು ಮಾಡುವವರಿದ್ದೇವೆ. ಈ ಕಾರ್ಯಕ್ರಮ 22 ಮತ್ತು 23ನೇ ತಾರೀಕಿನ ದಿವಸ ಸುರತ್ಕಲ್ನಲ್ಲಿ ಗೋವಿಂದಾಸ್ ಕಾಲೇಜ್ನಲ್ಲಿ ಈ ಕೆಲಸ ನಡೀಲಿಕ್ಕಿದೆ. 22ನೇ ತಾರೀಕು ನಾವು ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ, ಮುಂದೆ ಆಗಲೇ ಇನ್ವಿಟೇಷನ್ ಅಂತ ಮಾತ್ರ ಇದೆ. 23ಕ್ಕೂ ಸಹ ಈ ಕಾರ್ಯಕ್ರಮಗಳು ಒಂದು ರಸಮಂಜರಿ ಕಾರ್ಯಕ್ರಮ. ನಾವೀಗೊಂದು 3-4 ವರ್ಷಗಳಿಂದ ಸ್ಟೂಡೆಂಟ್ಗಳಿಗೋಸ್ಕರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮುಖ ಮಂಜರಿ ಕಾರ್ಯಕ್ರಮ, ಸೊ ದಟ್ ಈ ಮುಖವರ್ಣಿಕೆ ಕಾರ್ಯಕ್ರಮಗಳನ್ನು ಏನಿದೆ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದ್ರಿಂದ ಮುಂದಿನ ಜನಾಂಗಕ್ಕೂ ನಾವು ಯಕ್ಷಗಾನದ ಒಂದು ಹಸರನ್ನು ಪಸರಿಸೋದಕ್ಕೆ ಸಾಧ್ಯವಾಗೋದಾದರೆ ಅಂತ ನಾವು ಉದ್ದೇಶದಿಂದ ಶೇಣಿಯವರ ಒಂದು ಉದ್ದೇಶ ಏನಿತ್ತು ಆ ಕೆಲಸಗಳನ್ನು ನಾವು ಮುಂದುವರಿಸ್ಕೊಂಡು ಈ ಒಂದು ಸಂಸ್ಥೆಯ ಮೂಲಕ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದಾದರೆ ಅಂತಕ್ಕಂಥ ಆಶಯದಿಂದ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿಲು ತಾನು ದುಂಬೊಂತುದು ಜನವರಿ 26 ಕಂಕನಾಡಿ ಗರುಡಿಡ್ದು ಕುದ್ರೋಳಿ ದೇವಸ್ಥಾನಕ್ಕೂ ಗುರುಕ್ಲೇನ ಸ್ತಬ್ಧ ಚಿತ್ರದ ಮೆರವಣಿಗೆ ಬಿ ಜನಾರ್ದನ ಪೂಜಾರಿ. ಮುಲ್ಕಿಡ್ದು ಒಡಿಪು ಮುಟ್ಟ ಆಂಬ್ಯುಲೆನ್ಸ್ಗೆ ಸಾದಿ ಬಿಡ್ದು ಕೊರಂದೆ ಒಟ್ರಾಸಿ ವರ್ತನೆ, ಕುಡ್ಲದ ಪೊಲೀಸರಿಡ್ದು ಕಾರ್ ಡ್ರೈವರ್ ಮೋನಿಶ್ ಬಂಧನ. ಕುಡ್ಲದ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನಡು 4ನೇ ಧಾರ್ಮಿಕ ಸಭೆ, ಜೋಕ್ಲೆಗೆ ಎಲ್ಯ ಪ್ರಾಯಡೆ ಸಂಸ್ಕಾರ ಕೊರ್ಜಿಂಡ ನಮ್ಮ ಜೋಕ್ಲೆನೇ ಮುಗಿತಿನಂಚ ಆಪುಡು ಶ್ರೀ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್.
ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ವರ್ಷಾದಿ ಜಾತ್ರೆ ಮಧ್ಯಾಹ್ನ ದೇವೇರ್ ತೇರ್ ಏರ್ದು ಬಯ್ಯದ ತೇರ್ದ ಉಚ್ಚೆಗೊಟ್ಟಣೆ. ಇಡಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆ.